ಮುಟ್ಟಾದವಳು ದೇವರಿಗೆ ಮುಟ್ಟಿದರೆ ಮೈಲಿಗೆ ಅಂತೆ, ಮುಟ್ಟಾದವಳು ದೇವರಿಗೆ ಮುಟ್ಟಿದರೆ ಮೈಲಿಗೆ ಅಂತೆ. ಮಡಿ ಅಂತ ಮುಟ್ಟಾದವಳನ್ನ ಮೂಲಿಗೆಟ್ಟುವುದು ಸರಿಯೇ? ಮಡಿ ಅಂತ ಮುಟ್ಟಾದವಳನ್ನ ಮೂಲಿಗೆಟ್ಟುವುದು ಸರಿಯೇ? ಮುಟ್ಟಾದವಳು ಮೈಲಿಗೆ ಅಂತ ದೇವರು ಹೇಳಿದ್ದಾನೆ, ಮುಟ್ಟಾದವಳು ಮೈಲಿಗೆ ಅಂತ ದೇವರು ಹೇಳಿದ್ದಾನೆ. ಹಾಗಾದರೆ ದೇವರು ಮುಟ್ಟೆಯಾಗದಿರೋ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದಾನೆ. ಮುಟ್ಟಿಂದನೇ ಹುಟ್ಟು. ಮುಟ್ಟಿಲ್ಲ ಇದ್ರೆ ನಾವು ಯಾರು ಭೂಮಿ ಮೇಲೆ ಬರೋಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ಅದಕ್ಕಷ್ಟು ಶ್ರೇಷ್ಠ ಆಯ್ತು. ಅದಕ್ಕೆ ಕೆಲವರು ಹೆಣ್ಮಕ್ಳನ್ನ ಏನಿನ್ನು ಅದು ಮುಟ್ಬೇಡ, ಇದು ಮುಟ್ಬೇಡ, ಅಡುಗೆ ಮನೇಲಿ ಬರಬೇಡ, ಇನ್ನು ಅದೇ ಯಾವುದೇ ವಸ್ತಾಗಲಿ ಮುಟ್ಟಕ್ಕೆ ಬಿಡಲ್ಲ, ಅಡುಗೆ ಮಾಡಿದ್ರೆ ಯಾರೂ ತಿನ್ನಲ್ಲ, ಆ ಥರ ಅಂದಾಗ ಆ ಹೆಣ್ಣಿಗೆ ಎಷ್ಟು ಹಿಂಸೆ ಆಗ್ಬೇಡ. ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಬಂಧು ಬಳಗ ಇರ್ತಾರೆ, ಅವ್ರ ಎದುರಿಗೆ ಅವಳು ಏನೋ ಅಪರಾಧ ಮಾಡಿ ನನ್ನ ಹತ್ರ ಒಂದು ಮೂಲೆಯಲ್ಲಿ ಕೂತಿರ್ಬೇಕು, ಒಂದು ಮೂಲೆಯಲ್ಲಿ ಇರಬೇಕು. ಇದು ಎಷ್ಟುವರೆಗೆ ಸರಿ ಹೇಳಿ? ಎಷ್ಟು ಮುಜುಗರ ಆಗುತ್ತೆ ಒಂದು ಹೆಣ್ಣಿಗೆ. ಮುಟ್ಟಬೇಡ, ಅದು ಮಾಡಬೇಡ, ಇದು ಮಾಡಬೇಡ.